ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರಾಗಿರುವ ತೇಜಸ್ ಕುಮಾರ್ ಮನೆ ಮೇಲೆ ಲೋಕಾಯುಕ್ತ ನಿನ್ನೆ ದಾಳಿಯನ್ನು ನಡೆಸಿದ್ದು ಆದಾಯ ಮೀರಿದ ಅಪಾರ ಆಸ್ತಿ ಪತ್ತೆಯಾಗಿದೆ. ಅರಣ್ಯ ಇಲಾಖೆ ಸಹಾಯಕ ಆಯುಕ್ತ ತೇಜಸ್ ಕುಮಾರ್ ಮೇಲೆ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ 26.55 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು, ತೇಜಸ್ ಕುಮಾರ್ಗೆ ಸೇರಿದಂತ 5 ಸ್ಥಳದಲ್ಲಿ ಲೋಕಾಯುಕ್ತ ರೇಡ್ ಮಾಡಿದೆ. ಚಿತ್ರದುರ್ಗದ ರೆಸಾರ್ಟ್ ಕೂಡ ಇದೆ. ಅದನ್ನು ಸೇರಿದಂತೆ 5 ಸ್ಥಳಗಳಲ್ಲಿ ಶೋಧ ಕೂಡ ನಡೆಸಲಾಗಿದೆ. 26.55 ಕೋಟಿಯ ಮೌಲ್ಯ ಆಸ್ತಿ ಪತ್ತೆಯಾಗಿದ್ದು, 4 ನಿವೇಶನಗಳು, 8 ಮನೆ, 16 ಎಕರೆ ಜಮೀನು ಕೂಡ ದಾಖಲೆ ಪತ್ತೆಯಾಗಿದೆ. 5 ಸ್ಥಳಗಳಲ್ಲಿ ಈಗಾಗಲೇ ಶೋಧವನ್ನು ನಡೆಸಿದ್ದು, ಇದೇ ಸಂದರ್ಭದಲ್ಲಿ ಸಿಕ್ಕಂತಹ ದಾಖಲೆಗಳಿದು. ಚಿತ್ರದುರ್ಗದಲ್ಲಿ ರೆಸಾರ್ಟ್, 4 ನಿವೇಶನ, 8 ಮನೆಗಳು, 16 ಎಕರೆ ಜಮೀನು ದಾಖಲೆ ಪತ್ತೆಯಾಗಿದೆ. 50,000 ನಗದು ಹಾಗೆ 92 ಲಕ್ಷ ಮೌಲ್ಯದ ವಾಹನ ಕೂಡ ಪತ್ತೆಯಾಗಿದೆ.